ನಾನು ಹೇಳುತ್ತಿರುವ ಕಥೆಯ ಹೆಸರು ಮಾವಿನ ಮರದ ಸಾಕ್ಷಿ. ಅದೊಂದು ಹಳ್ಳಿ ವಿಜಯನಗರ ರಾಜ್ಯಕ್ಕೆ ಸೇರಿತ್ತು. ಆ ಹಳ್ಳಿಯಲ್ಲಿ ಒಬ್ಬ ಮುಗ್ಧ ಮನುಷ್ಯ ಅಷ್ಟಿಷ್ಟು ಹಣವನ್ನು ಇಟ್ಟುಕೊಂಡಿದ್ದ. ಅವನಿಗೆ ತೀರ್ಥಯಾತ್ರೆ ಹೋಗುವ ಆಸೆಯಾಗಿತ್ತು. ಆದರೆ ಈಗಿರುವಾಗಿ ರಸ್ತೆ ವಾಹನಗಳ ಸೌಕರ್ಯ ಇರಲಿಲ್ಲ. ಕಾಲ್ನಡಿಗೆಯಲ್ಲಿಯೇ ಹೋಗಿ ಬರಬೇಕಿತ್ತು. ಹಾಗೆ ದೇವರನ್ನು ಸ್ಮರಿಸಿದರೆ ಸ್ವರ್ಗ ಸುಖ ಪ್ರಾಪ್ತಿಯಾಗುವುದು ಎಂಬುದೇ ಆ ಕಾಲದ ಜನರ ನಂಬಿಕೆ. ದಾರಿಯಲ್ಲಿ ಹೋಗುವಾಗ ದರೋಡೆಕೋರರ ಭಯ. ಮನೆಯಲ್ಲಿರುವ ಅಷ್ಟೊಂದು ಹಣವನ್ನು ಅವನ ಜೊತೆ ತೆಗೆದುಕೊಂಡು ಹೋಗುವುದು ಸರಿಯೆನಿಸಲಿಲ್ಲ. ಆ ಊರಲ್ಲೇ ಒಬ್ಬ ಸತ್ಯಪ್ಪ ಎಂಬವನಿದ್ದನು. ಅವನ ಬಳಿ ಜೋಪಾನವಾಗಿಟ್ಟುಕೊಡಲು ಕೊಟ್ಟು ಯಾತ್ರೆಗೆ ಹೊರಟು ಹೋದನು. ಯಾತ್ರೆಗೆ ಹೋದವರು ದಾರಿಯಲ್ಲಿ ಹಸಿವಿನಿಂದ ಕಾಡು ಪ್ರಾಣಿಗಳಿಗೆ ಬಲಿಯಾದವರೇ ಹೆಚ್ಚು. ಸತ್ಯಪ್ಪನು ಹಾಗೆ ಅಂದುಕೊಂಡಿದ್ದ. ಆದರೆ ದೈವ ಯೋಗದಿಂದ ಮುಗ್ಧ ಮನುಷ್ಯ ಸುರಕ್ಷಿತವಾಗಿ ಹಿಂತಿರುಗಿದ ನಂತರ ದೇವರ ಹೆಸರಿನಲ್ಲಿ ಸಮಾರಾಧನೆ ಮಾಡುವುದು ಆ ಕಾಲದ ಪದ್ಧತಿ. ಅಷ್ಟೊಂದು ಹಣ ಇಟ್ಟುಕೊಂಡು ನಾನೇನು ಮಾಡಲಿ? ಸ್ವಲ್ಪ ಹಣದಲ್ಲಿ ಜನರು ಉಂಡು ತೆಗೆದರೆ ಸಾಕು ಎಂದುಕೊಂಡು ಸತ್ಯಪ್ಪನ ಮನೆಗೆ ಬಂದು ಯೋಗಕ್ಷೇಮ ವಿಚಾರಿಸಿದ. ತಾನು ಮಾಡುವ ಸಮಾರಾಧನೆ ವಿಷಯವನ್ನು ತಿಳಿಸಿ ತನ್ನ ಹಣವನ್ನು ಹಿಂತಿರುಗಲು ಕೇಳುತ್ತಿದ್ದ ಹಾಗೆ ಸತ್ಯಪ್ಪ ಸತ್ತವನಂತಾದ. ಕೋಪವೂ ಬಂತು. ಏನಪ್ಪ, ಯಾತ್ರೆಗೆ ಹೋಗಿ ಬಂದ ಮೇಲೆ ಅರಲು ಮರಲು ಮಾತನಾಡುತ್ತಿದ್ದೀಯ? ನಿನ್ನ ಬಳಿ ಅಷ್ಟೊಂದು ಎಂದರೇನು? ವೃತ ನನ್ನ ಹೆಸರಿಗೆ ಕಳಂಕ ಹಚ್ಚಲು ನೋಡುತ್ತಿದ್ದೀಯ ಎಂದು ಬೆದರಿಸಿದ. ಯಾಕ್ರಿ ಸಾವ್ಕಾರೆ ಅರಲು ಮರಲು ಮಾತನಾಡುತ್ತಿರೋದು? ನೀವ ಮಾರಮ್ಮನ ಗುಡಿ ಬಳಿ ಇರುವ ಮಾವಿನ ಮರದ ಕೆಳಗೆ 2,000 ರೂಪಾಯಿ ಎನಿಸಿ ಕೊಡಲಿಲ್ಲವೇ ಎಂದು ಅಳು ಮೋರೆಯಿಂದ ಕೇಳಿದ. ಎಷ್ಟು ಹೇಳಿದರೂ ಸತ್ಯಪ್ಪ ಒಪ್ಪಲಿಲ್ಲ. ಅಳು ಮೋರೆಯಿಂದ ಮನೆಗೆ ತೆರಳಿದ. ಆ ಹಳ್ಳಿಗನನ್ನು ನೋಡಿದ ಊರವರಿಗೆ ಅಯ್ಯೋ ಎನಿಸಿತು. ಒಸಿ ತೆನಲ್ರಾಮನ ಬಳಿ ಒಬ್ಬ ಆಯಪ್ಪಂಗೆ ಕಾಳಿಕಾದೇವಿ ಒಲ್ದವಳಂತೆ. ರಾಜರು ಏನೇ ತೊಂದರೆ ಬಂದ್ರು ಆಯಪ್ಪಂಗೆ ತಿಳಿಸೋದಂತೆ ಎಂದು ಧೈರ್ಯ ಹೇಳಿ ಮುಗ್ಧ ಮನುಷ್ಯನನ್ನು ತೆನಲ್ರಾಮನ ಮನೆಗೆ ಕಳುಹಿಸಿದರು. ತೆನಲ್ರಾಮನ ಮನೆಗೆ ಬಂದ ಮುಗ್ಧ ಮನುಷ್ಯ ಗೋಳಾಡುತ್ತಾ ತನ್ನ ಕಥೆಯನ್ನೆಲ್ಲ ಕೇಳಿದ ತೆನಲ್ರಾಮನಿಗೆ ಮರುಕು ಉಂಟಾಯಿತು. ನಾಳೆ ಇಬ್ಬರು ಆಸ್ಥಾನದ ಹತ್ತಿರ ಬನ್ನಿ ಎಂದು ಹೇಳಿದ. ಹಿಂತಿರುಗಿದ ನಂತರ ವಿಷಯವನ್ನೆಲ್ಲ ಸಾಹುಕಾರನಿಗೆ ತಿಳಿಸಿದ. ಕಾಗದ ಇಲ್ಲ, ಪತ್ರ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಏನು ತೀರ್ಮಾನ ಕೊಡ್ತಾರೋ ಕೊಡ್ಲಿ ಬಿಡಿ, ತೀರ್ಮಾನ ಇತ್ತಕ್ಕಾಗಲಿ ಎಂದು ಹೇಳಿದ. ಮಾರನೇ ದಿನ ಇಬ್ಬರು ಸಮಯಕ್ಕೆ ಸರಿಯಾಗಿ ಆಸ್ಥಾನಕ್ಕೆ ಬಂದರು. ವಿಷಯವನ್ನೆಲ್ಲ ತೆನಲ್ರಾಮ ರಾಜರಿಗೆ ತಿಳಿಸಿದ್ದರು. ಇಬ್ಬರು ಆಸ್ಥಾನಕ್ಕೆ ಬಂದಿದ್ದರು. ತೆನಲ್ರಾಮ ಕೇಳಿದ, ನೀನು ಹಣ ಕೊಟ್ಟದ್ದಕ್ಕೆ ಏನಾದರೂ ಸಾಕ್ಷಿ ಇದೆ ಎಂದು ಕೇಳಿದ. ಹಾಗೆ, ಸ್ವಾಮಿ, ನಾನು ಮಾರಮ್ಮನ ಗುಡಿ ಬಳಿ ಇರುವ ಮಾವಿನ ಮರದ ಕೆಳಗೆ 2,000 ರೂಪಾಯಿ ಎನಿಸಿಕೊಟ್ಟಿದ್ದೆ ಎಂದು ಹೇಳುತ್ತಿದ್ದ ಹಾಗೆ ಆಸ್ಥಾನಿಕರೆಲ್ಲರೂ ಬಿದ್ದು ನಗತೊಡಗಿದರು. ದಟ್ಟನೆ ರಾಮಕೃಷ್ಣ ಎದ್ದು ನಿಂತು, ಈಗಲೇ ಹೋಗಿ ಆ ಮಾವಿನ ಮರವನ್ನು ನಿನ್ನ ಜೊತೆ ಕರೆದುಕೊಂಡು ಬಾ ಎಂದು ಹೇಳುತ್ತಿದ್ದ ಹಾಗೆ ಮುಗ್ಧ ಮನುಷ್ಯ, ಸ್ವಾಮಿ, ಮರ ಮಾತಾಡುತ್ತಾ ನನ್ನ ಜೊತೆ ಬರುತ್ತಾ ಎಂದು ಕೇಳಿದ. ಅದೆಲ್ಲ ನಿನಗ್ಯಾಕೆ? ನನಗೆ ಕಾಳಿಕಾದೇವಿಯ ಕೃಪೆ ಇದೆ, ನಾನು ಹೇಳಿದಷ್ಟು ಮಾಡು ಎಂದು ಹೇಳುತ್ತಿದ್ದ ಹಾಗೆ ಅವನು ಮಾವಿನ ಮರದ ಹತ್ತಿರ ಹೋದ. ಎಷ್ಟು ಹೊತ್ತಾದರೂ ಮುಗ್ಧ ಮನುಷ್ಯ ಬರಲೇ ಇಲ್ಲ. ಪೇಚಾಡುತ್ತಾ ಸಾಹುಕಾರನನ್ನು ಪ್ರಶ್ನಿಸಿದ. ಏನು ಅವನು ಇಷ್ಟು ಹೊತ್ತಾದರೂ ಬರಲೇ ಇಲ್ಲ ಎಂದು ಕೇಳಿದ. ಸಾಹುಕಾರ ಒಳಗೊಳಗೇನಾಗುತ್ತಾ, ಸ್ವಾಮಿ, ಆ ಮಾವಿನ ಮರ ಇಲ್ಲಿಂದ 4 ಮೈಲಿ ದೂರದಲ್ಲಿ, ಅವನು ಇನ್ನೂ ಅಲ್ಲಿಗೆ ತಲುಪಿದ್ದಾನೋ ಇಲ್ಲವೋ ಎಂದು ಹೇಳುತ್ತಿದ್ದ ಹಾಗೆ ನಿಟ್ಟಿಸಿರು ಬಿಡುತ್ತಾ ಬೆವರನ್ನು ಒರೆಸುತ್ತಾ ಬಂದು, ಸ್ವಾಮಿ, ನಾನು ಎಷ್ಟು ಹೇಳಿದರೂ ಆ ಮಾವಿನ ಮರ ನನ್ನ ಜೊತೆ ಬರಲೂ ಇಲ್ಲ, ನಾನು ಹೇಳಿದ್ದನ್ನು ಕೇಳಲೂ ಇಲ್ಲ ಎಂದು ಹೇಳುತ್ತಿದ್ದ ಹಾಗೆ ತೆನಲ್ರಾಮ ಎದ್ದು ನಿಂತು ಹೇಳಿದ. ಆ ಮಾವಿನ ಮರ ಆಗಲೇ ಇಲ್ಲಿಗೆ ಬಂದು ಸತ್ಯವನ್ನೆಲ್ಲ ಒಪ್ಪಿಕೊಂಡಿದೆ ಎಂದು ಹೇಳುತ್ತಿದ್ದ ಹಾಗೆ ಸಾಹುಕಾರ ಎದ್ದು ನಿಂತು ಹೇಳಿದ. ನಾವೆಲ್ಲರೂ ಇಲ್ಲೇ ಇದ್ದೀವಿ, ಆ ಮಾವಿನ ಮರ ಯಾವಾಗ ಇಲ್ಲಿಗೆ ಬಂತು ಎಂದು ಕೇಳಿದ. ಆವಾಗ ತೆನಲ್ರಾಮ ಕಣ್ಣನ್ನು ಕೆಂಡದಂತೆ ಮಾಡಿಕೊಂಡು ಹೇಳಿದ. ಮೊದಲು ನನಗೆ ಏನೂ ಗೊತ್ತಿರಲಿಲ್ಲ, ಆಮೇಲೆ ನೀನೇ ಸತ್ಯವನ್ನೆಲ್ಲ ಒಪ್ಪಿಕೊಂಡೆಯಲ್ಲ. ಸತ್ಯ ಮಾತಿಗೆ ಇದೊಂದು ಸಾಲದೆ ನನಗೆ ಕಾಳಿಕಾದೇವಿ ಎಲ್ಲವನ್ನು ತಿಳಿಸಿಬಿಟ್ಟಿದ್ದಾಳೆ. ನೀನು ನಿಜ ಹೇಳಲಿಲ್ಲ ಆದರೆ ನಿನ್ನನ್ನು ಬೆತ್ತಲೆ ನಿಲ್ಲಿಸಿ ಬರೀ ಏಟು ಬೀಳಿಸಲಾಗುತ್ತದೆ ಎಂದು ಹೇಳಿದ. ಆ ಮಾತನ್ನು ಕೇಳಿದ ಸಾಹುಕಾರ ಬೆದರಿ ನಿಂತು ಹಣವನ್ನು ಹಿಂತಿರುಗಿಸಿದ. ಹಣವನ್ನು ಪಡೆದ ಮುಗ್ಧ ಮನುಷ್ಯ ಬದುಕಿದೆಯೋ ಬಡ ಜೀವ ಎಂದು ಹೇಳಿ ಆಸ್ಥಾನಿಕರಿಗೆ ನೆರೆದಿರುವವರಿಗೆ ಎಲ್ಲರಿಗೂ ನಮಸ್ಕರಿಸಿ ಹಿಂತಿರುಗಿದ.
ತೆನಾಲಿರಾಮನ ಬುದ್ಧಿವಂತಿಕೆಯನ್ನು ಆಸ್ಥಾನಿಕರೆಲ್ಲರೂ ಹೊಗಳಿದ್ದು. ತೆನಾಲಿರಾಮನ ಬುದ್ಧಿವಂತಿಕೆಯಿಂದ ಸಾಹುಕಾರ ಹಣವನ್ನು ಹಿಂತಿರುಗಿಸಿದ. ಈ ಕಥೆಯ ನೀತಿ ಕಷ್ಟ ಬಂದಾಗ ಬುದ್ಧಿವಂತಿಕೆಯನ್ನು ನಿರ್ವಹಿಸಬೇಕು ಎಂಬುದೇ ಈ ಕಥೆಯ ನೀತಿ.